ಒನ್ಲೈನ್ ಸಿನಿಮಾ ಲಾಂಛನದ ತಯಾರಾಯಿನ ವಿಸ್ಮಯ ವಿನಾಯಕ್ ನಿರ್ದೇಶನದ ರಡ್ಡೆಕ್ರೆ ತುಳು ಚಲನಚಿತ್ರದ ಪ್ರೀಮಿಯರ್ ಶೋ ಭಾರತ್ ಬಿಗ್ ಸಿನಿಮಾಸ್ ಬುಧವಾರ ಬಯಲು ನಡೆದನು. ಚಲನಚಿತ್ರ ನಿರ್ಮಾಪಕರು ಶ್ರೀ ಪ್ರಕಾಶ್ ಪಾಂಡೇಶ್ವರ ತುಡರ್ ಅರ್ಲಾದು ಪ್ರದರ್ಶನ ಉದಿಪನ ಮಲ್ತದ ಚಿತ್ರ ಯಶಸ್ವಿ ಆವಡ ಪಣದ ಹಾರೈಸಿರು. ಭಾರಿ ಖುಷಿ ಆಗುತ್ತೆ ಅಲ್ಲಿ ತನಕ ಕ್ರಿಕೆಟ್ ಹೆಂಗೆ ಅವೇ ರೀತಿ ಐಟ ಜಾಸ್ತಿ ಪವರ್ ಬಂದ್ರೆ ಐಟ ಜಾಸ್ತಿ ಪವರ್ ಬಂದ್ರೆ ನಮಗೆ ಐಟ ಬೆತ್ತ ದೇಶಗಳು ಬೆತ್ತ ರಾಜ್ಯಗಳು ಕೂಡ ಇಂಡಿಯಾ ಪವರ್ ಬಂದು ಅದು ಆರೋಗ್ಯ ಬಂದಿಲ್ಲ. ರಂಗಚಿತ್ರ ನಿರ್ಮಾಪಕರು ಶ್ರೀ ದೇವದಾಸ್ ಪಾಂಡೇಶ್ವರ, ನಟೆ ನವೀನ್ ಡಿ ಪಾಟೀಲ್, ನಟಿ ನಿರೀಕ್ಷಾ ಶೆಟ್ಟಿ, ಸೋನಲ್ ಮೊಂತೆರು, ಕೆಕೆ ಪೇಜಾವರ್ ಸೇರಿನಂಚ ಪ್ರಮುಖರು ಪಾಲ್ಪಡೆದಿದ್ದರು. ಹೆಚ್ಚಿನ ಮಟ್ಟದ ಅದರ ಬಗ್ಗೆ ಪ್ರಚಾರ ಮಾಡ್ತಾರೆ. ಈ ಒಂದು ಟೀಮನ್ನು ಗೆದ್ದವರು ಸಿನಿಮಾದ ಪ್ರೊಡ್ಯೂಸರ್ ಮಂದಿನ ನಮ್ಮ ಹೆಚ್ಚಿನ ವಿಸ್ಮಯ ವಿನಾಯಕ್ ಡೈರೆಕ್ಷನ್ ಮಂದಿನ ರಡ್ಡೆಕ್ರೆ ಕಂಪಿನ ಈ ತುಳು ಮೂವಿ 3 ದಿನ ಕಲ್ತದ್ದು ಅಕುಲ್ಲ ರಡ್ಡೆಕ್ರೆ ಸಾಗನ್ ಜೊತೆ ನೋಡಿ ಬಂದದ್ದು ಶುಭಾಶಯ. ನಮಸ್ಕಾರ. మరి పొల్లుద మూవీ పడుకు ಇನ್ನೊಂದಿಲ್ಲ ನಮ್ಮ ಅದನ್ನ ಪೂಜೆ ಗೊತ್ತವರು ಹೇಗೆ ದೊಡ್ಡ ವಿಸ್ಮಯ ವಿನಾಯಕರೇ ಈಗ ಇಲ್ಲಿಯ ಬಾಲ್ಯ ದುಪ್ಪನೇ ಮಸ್ತ್ ಪರಿಚಯ ಇದ್ದಾರೆ. ಎಪ್ಪತ್ತೊಂದರ ತೆಲಿಕೆ ನೆಲಿಕೆಡೆ ಇಟ್ಟಿದ್ದೇರದವರ ಈ ಮೂವಿಲ ಮಲ್ಲ ಮಟ್ಟಡಂಗಿ ನಮ್ಮ ಮನಸ್ಸಿಗೆ ಗೆದ್ದೋ ಬಂದಿನ ಆಶಯ ನಮ್ಮದು ಒಂದು ಇನ್ನಿತ ಚಿತ್ರ ದಿನೋಡು ಬಾಲೆ ಎಲ್ಲಿಯ ಬಾಲೆ ಅವು ತರಬೇಟು ತಕ್ಕದು ಅಕ್ಕಿಯಂದು ಅರಾದೆ ಪಟ್ಟೆಡು ತಟ್ಟದು ತೊಟ್ಟೆಡು ತೂಕದು ಮಲ್ಲಾದ ನನಾಲಿ ಎತ್ತರ ಹೋದು ಅವರು ಸಾರ ಸಾರ ಇಕ್ಕದ ಸುತ್ತುಪವನ್ನು ದೇವರಿಂದ ಪ್ರಾರ್ಥನೆ. ಭಾರಿ ಸಂತೋಷದ ವಿಷಯ. ಒಂಜಿ ಕಾಲಡು ತುಳು ಸಿನಿಮಾ ನಮ್ಮ ತುಳು ನಾಡು ರಿಲೀಸ್ ಆದ ಬೇತೆ ಕಡೆಗೆ ಬಂದಿತ್ತು. ಇತ್ತೆ ನಮ್ಮ ವಾಮಟ್ಟವು ಉಕ್ಕದಂತ ಬಂದಾಗ ಬಿದೈ ದೇಶೋಡು ರಿಲೀಸ್ ಆದ ಬಿದಾಯದ ರಾಜ್ಯೋಡು ರಿಲೀಸ್ ಆದ ಇತ್ತೆ ನಮ್ಮ ನಾಡು ತುಳು ಸಿನಿಮಾ ಒಂದು ರಿಲೀಸ್ ಆಗಿನ ಒಂದು ಉತ್ಸಾಹ ಸಂತೋಷ ಭಾರಿ ಖುಷಿ ಕೊಡ್ಬೋದು. ನೆಕ್ಸ್ಟ್ ಮುಖ್ಯವಾದ ನಮ್ಮ ಹೆಚ್ಚಿನ ಮನ್ಕೊಂಡು ಬಂದಾಗ ತುಳುವರಾಯಿನ ನಮ್ಮ ಈ ತುಳು ಸಿನಿಮಾದ ಗೆದ್ದವರು ಬೇತೆ ಎರಡನ್ನ ಕೈಟಿದ್ದಿ ತುಳುವರೆ ಕೈಟುಂಡು ಅಂಚಾಡು ತುಳುನಾಡು ನನಲಾಂತ ಸಿನಿಮಾಲು ಆವಡನ್ನು ಕೊಡುದು ರಡ್ಡೆಕ್ರೆ ಎಟ್ಟೆ ಸಿನಿಮಾ ಅಂತ ತೋಜಿದು ಬರೋದಂತ ಪಡೆದು ಆಶೀರ್ವಾದ ಮಾಡ್ಕೊಂಡು ಈ ಸಿನಿಮಾಲು ಗೆಲ್ಲವರು ರಡ್ಡೆಕ್ಕರ ಡೈರೆಕ್ಟರ್ ರಡ್ಡೆಕ್ಕರ ಪ್ರೊಡ್ಯೂಸರ್ ಅವರು ಈ ಸಿನಿಮಾ ಗೆದ್ದು ಮಾತೆಲ್ಲಕ್ಕೆ ಸಪೋರ್ಟ್. ಎಲ್ಲರಿಗೂ ಶುಭ ಸಂಜೆ. ಇವತ್ತು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಹಾಗೆ ಕೂಡ 100 ಡೇಸ್ ಹಾಗೆ ಇಷ್ಟೇ ಗ್ರ್ಯಾಂಡ್ ಆಗಿ ನಾವೆಲ್ಲರೂ ಅದು ಪಾರ್ಟ್ ಆಗ್ಬೇಕಂತ ಹೇಳಿ ನಾನು ಸ್ಟೋರಿ ನಿರೀಕ್ಷಾ ಅಂತ ಹೇಳಿದೆ. ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಮತ್ತೆ ಇದೊಂದು ನೀಡ್ ಆಫ್ ದ ಅವರ್. ಹೇಗೆ ನಾವು ನಮ್ಮ ಮೂವಿ ಬಗ್ಗೆ ನಾನು ಕೇಳಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಡಿಫ್ರೆಂಟ್ ಮೂವಿಗಳು ಬರಬೇಕು ಮತ್ತು ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಹೇಳಿ ನಾವು ಯಾವಾಗಲೂ ಕೊಟ್ಟಿದ್ದೆ ನಿರೀಕ್ಷಾ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಸುರುಕಾದ ಮಾತುಗಳಿಗೆ ನಮಸ್ಕಾರ. ಮಸ್ತ್ ಥ್ಯಾಂಕ್ಸ್. ನಾವು ಪ್ರೆಷಸ್ ಟೈಮ್ ಕೊಡ್ಬೇಕು. ಪ್ರೀಮಿಯರ್ ಶೋ ತುಯ್ಯರ ಬರೋದು ಅದಕ್ಕೆ ನಾವು ಸಪೋರ್ಟ್ ನಮ್ಮ ಟೆನ್ಷನ್ ಭಾಳ ಅನ್ಸುತ್ತೆ. ಮೂವಿ ಕೂಡ ಎಂಜಾಯ್ ಮಾಡ್ತೇವೆ. ಭಕ್ತರಿಗೆ ನಮಸ್ಕಾರ. ಸಿನಿಮಾ ರಡ್ಡೆಕ್ರೆ ನಿಮ್ಮ ಆಶೀರ್ವಾದ ಇನ್ನು ಇಂಥ ಸಿನಿಮಾ ತೂತಾರೆ ಎಡ್ಡೆ ಇದ್ದರೆ ಮಾತ್ರ ವಿದಯಬೋದು ಬಂದರೆ ಅದು ದೈವ ಬರೋದಿಲ್ಲ. ರಡ್ಡೆಕ್ರೆ ಸಿನಿಮಾ ಸೂಪರ್ ಹಿಟ್ ಅನ್ನೋದಲ್ಲ. ಒಂದು ವಿನಾಯಕರು 10 ಎಕರೆ ಒಂದು ಹಳ್ಳಿ ಜಾಗದ ಕೃಷಿ ಮಾಡ್ಕೊಂಡು ಐದು ಗೋಡಾಯಿನ ಚಿಂತಿ ಆ ತೌತ ಬೆದ್ದ ಬೆದ್ದ ಮಲ್ಕೊಂಡು ಇವಾಗ ಇಂಗ್ಲೆಂಡ್ ಒಂದು ಬೇಲೆ ಮಾಡೋದು ಅದು 10 ಎಕರೆ ಜಾಗದ ನಿಖಿಲ ಆಶೀರ್ವಾದ ಮಾಡ್ಕೊಂಡು ಮಾಡೋಕ್ಕೆ ನಮ್ಮಲ್ಲಿ. ಚಿತ್ರ ನಿರ್ದೇಶಕರು ವಿಸ್ಮಯ ವಿನಾಯಕ್ ಚಿತ್ರದ ಬಗ್ಗೆ ಪೊಲಪ್ಕೊಡ್ದು ಮಾತಿರಲ್ಲ ಸಾಕಾರಕ್ಕೆ ನುಡಿಯರು. ಇವತ್ತು ಧನ್ಯವಾದ ಹೋಗೋದಿಲ್ಲ. ಮೂವಿ ನಿಕ್ಲಿದು ಒಂದು ಕ್ಲಿಯರ್ ಹೋಗೋದಿಲ್ಲ. ನಿಮಗೆ ಖುಷಿ ಆನಂದ ನಿಕ್ಲು ನಿನ್ನ ಅಜಿನೆ ಆರ್ಟ್ಫುಲ್ ಆದ ನಿಕ್ಲಲ್ಲಿ ಫುಲ್ದ ವಿಶ್ವಾಸದಿಂದ ಇಂಗ್ಲಿಗೆ ಅವರು ಖುಷಿ ಆ ಕೈಮುಟ್ಟು ಖುಷಿ ಆ ನಿಕ್ಲ ಮಾಡಬಹುದು ಸಿನಿಮಾ ಅನ್ನಾಗ ನಿಮಗೆ ಖುಷಿ ಕೂಡ ನಿಮಗೆ ತಿಳಿಬೋದು ನಿಮಗೆ ಎವಡ ಲೆಕ್ಕಾಚಾರ. ಸೊ ನಿಮಗೆ ಖುಷಿ ಆಗ್ಬಿಟ್ಟು ಅದನ್ನ 100% ಭರವಸೆ ಉಂಟು. ನಾಳೆ ಪ್ರೀಮಿಯರ್ ಶೋ 5 ದಿನ ಮಾತ್ರ ಇದೆ. ಸೂಪರ್ ಧನ್ಯವಾದ ಕೊಡೋದು.